ವಿಶ್ವದಾದ್ಯಂತ ಮುಸಲ್ಮಾನರು ಈದುಲ್ ಅಜ್ಹಾ ಅಥವಾ ಬಕ್ರೀದ್ ಹಬ್ಬವನ್ನು ಆಚರಿಸುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ತೊಕ್ಕೊಟ್ಟಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದರ ವತಿಯಿಂದ ಪ್ರತಿ ವರ್ಷ ನಡೆಸಿಕೊಂಡು ಬರುವ ರೀತಿಯಲ್ಲಿ ಮುಸಲ್ಮಾನರ ಪವಿತ್ರ ಹಬ್ಬಗಳಾದಂತಹ ಈದುಲ್ ಫಿತರ್ ಮತ್ತು ಈದುಲ್ ಅಜ್ಹಾವನ್ನು ಪ್ರತಿ ವರ್ಷವೂ ನಾವು ಮೆಂಟಲಿ ಚಾಲೆಂಜ್ಡ್, ಅದೇ ರೀತಿ ಫಿಸಿಕಲ್ ಚಾಲೆಂಜ್ಡ್ ಜನರ ಜೊತೆಗೆ ಹಬ್ಬದೂಟವನ್ನು ಮಾಡುವಂತಹ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ನಾವು KS ಹೆಗ್ಡೆ ಹಾಸ್ಪಿಟಲ್ ಇರ್ಬೋದು, ಮಂಗಳೂರಿನ ಏಡ್ಸ್ ಪೀಡಿತ ಮಕ್ಕಳಿರುವಂತಹ ಕಾರ್ಡ್ಸ್ನಲ್ಲಿ ಇರ್ಬೋದು, ಅದೇ ರೀತಿ ಇವತ್ತು ನೆಹರು ನಗರದಲ್ಲಿ ಪಶ್ಚಿಮ ರಿಹ್ಯಾಬಿಲಿಟಿ ಸೆಂಟರ್ ಇದರಲ್ಲಿ ಕೂಡ ನಾವು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿರೋಂಥ ಈ ಒಂದು ಪರಿಪಾಠದಂತೆ ಈ ವರ್ಷವೂ ಕೂಡ ನಾವೆಲ್ಲರೂ ಪ್ರಪಂಚದಾದ್ಯಂತ ಇವತ್ತು ಕೋವಿಡ್ ಮಹಾಮಾರಿಯ ಆಗಮನದ ನಂತರ ಆರ್ಥಿಕ ಮುಗ್ಗಟ್ಟುಗಳನ್ನು ಫೇಸ್ ಮಾಡ್ತಿರುವಂತಹ ಸಂದರ್ಭ. ಎಲ್ರಿಗೂ ಗೊತ್ತಿದೆ, ಇವತ್ತು 3 ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನರು ಹೊರಗಡೆ ಅಂತಂದರೆ. ಎಷ್ಟೋ ಜನರು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ 3 ಹೊತ್ತಿನ ಊಟಕ್ಕೆ ಕೂಡ ಗತಿ ಇಲ್ಲದೆ ಯಾರಿಗೂ ಕೈಚಾಚುವಂಥ ಪರಿಸ್ಥಿತಿಯನ್ನು ಇವತ್ತು ಪ್ರಪಂಚ ಪ್ರಾಕೃತಿಕವಾಗಿ ತಂದಂತಹ ಒಂದು ಸನ್ನಿವೇಶ. ಈ ಸಂದರ್ಭದಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅಂತಹ ಈ ಒಂದು ಕಾರ್ಯಕ್ರಮಗಳು ಇವತ್ತು ಪಶ್ಚಿಮ ರಿಹ್ಯಾಬಿಲಿಟಿ ಸೆಂಟರಲ್ಲಿ ಮಾಡ್ತಿರುವಂತಹ ಕಾರ್ಯಕ್ರಮ ನಿಜವಾಗೂ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಜೊತೆ ಉಳ್ಳಾಲದ ವೃತ್ತ ನಿರೀಕ್ಷಕರಾದಂತಹ ಶ್ರೀಯುತ ಸಂದೀಪ್ ಸರ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಪಶ್ಚಿಮ ರಿಹ್ಯಾಬಿಲಿಟಿ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ರೋಹಿತ್ ಸರ್ ಇದ್ದಾರೆ. ಸೊ ರೋಹಿತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಯುವ ಡಾಕ್ಟರ್ ಸುಹಾನ್ ಅತೂಫ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜೊತೆ ಅನಿವಾಸಿ ಉದ್ಯಮಿಗಳಾಗಿ ಮಿಸ್ಟರ್ ಸಮೀಮ್ ಬಾಯ್ ಅವರು, ಅದೇ ರೀತಿ ರಫೀಕ್ ಅವರಿದ್ದಾರೆ. ಇವರ ತನು ಮನ ಧನಗಳ ಸಹಕಾರಗಳು ಯಾವತ್ತೂ ನಮ್ಮ ಸಂಸ್ಥೆಗೆ, ಸಂಘಟನೆಗೆ ಯಾವತ್ತೂ ದಾರಿದೀಪವಾಗಿರುತ್ತದೆ. ಸೊ ಅದೇ ರೀತಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸಾರಥಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಫೌಂಡರ್ ಕಾರ್ಯದರ್ಶಿ ಮಿಸ್ಟರ್ ರಾಜಿಪುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಸುಲೇಮಾನ್ ಅವರು, ಅದೇ ರೀತಿ ನಮ್ಮ ಬದ್ರುದ್ದೀನ್ ಉದ್ಯಮಿಗಳು, ಅದೇ ರೀತಿ ನಿಯಾಜ್ ತೊಕ್ಕೊಟ್ಟು, ಇವರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಗಿಸೋದ್ರಿಂದ ಇವತ್ತು ನಾವು ಎಲ್ಲ ನಮ್ಮ ಇನ್ಮೇಟ್ಗಳ ಜೊತೆಗೆ ಊಟವನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಹ್ಯಾಂಡ್ ಓವರ್ ಮಾಡ್ತಾ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಆದಷ್ಟು ಬೇಗ. ಕಾರ್ಯದರ್ಶಿ ಆದಂತಹ ರಾಜಿಪುಲ್ಲಾ ಅವರನ್ನು ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡಬೇಕು ವತಿಯಿಂದ ನಾವು ಸುಮಾರು 10 ವರ್ಷದಿಂದ ಈ ಸಂಘಟನೆ, ನಮ್ಮ ಚಾರಿಟಿ ನಡೆಸ್ತಾ ಇದ್ದೇವೆ. ಇದು ನಾವು ಏನಾದರೂ ಸೋಷಲ್ ಆ್ಯಕ್ಟಿವಿಟಿಯಲ್ಲಿ ಯಾವ ಸಂದರ್ಭದಲ್ಲಿಯೂ ಎಲ್ಲಿಯೂ ಯಾವ ಇನ್ಸಿಡೆಂಟಲ್ಲಿಯೂ ನಾವು ಭಾಗಿಯಾಗಿ ಜನರಿಗೆ ಸೇವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ರೋಹಿತ್ ಸರ್ ಅವರ ಆಶ್ರಮದಲ್ಲಿ ಸುಮಾರು 4-5 ವರ್ಷದಿಂದ ನಾವು ಬರ್ತಾ ಇದ್ದೇವೆ. ಈದ್ ಆಚರಣೆಯನ್ನು ನಮ್ಮ ಇಲ್ಲಿ ಎಷ್ಟು ಪೇಷಂಟ್ಗಳು, ರೋಗಿಗಳು ಇರ್ತಾರೆ, ಇವರೊಟ್ಟಿಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ನಾವು KS ಹೆಗ್ಡೆಯಲ್ಲಿ ಮಾಡ್ತಾ ಇದ್ದದ್ದು. ಏನಾದರೂ ಒಂದು ಮಾಡುವಂತ ಇಲ್ಲಿ ಒಂದು ಮನಸ್ಸಲ್ಲಿ ಆಸೆ. ಜನರು ಲಾಸ್ಟ್ ಟೈಮ್ ಈದಿಗೆ ಇದ್ದವರು ಈ ಈದಿಗೆ ಎಷ್ಟೇ ಜನರು ನಮ್ಮೊಟ್ಟಿಗೆ ಇಲ್ಲ, ಮರಣ ಹೊಂದಿದವರಿದ್ದಾರೆ. ಅದೇ ರೀತಿ ಇನ್ನೊಂದು ಈದಿಗೆ ನಾವು ಇದ್ದೇವಾ ಇಲ್ವೋ ಅಂತೇಳಿ ನಮಗೆ ಗೊತ್ತಿಲ್ಲ. ಅದನ್ನು ನೆನೆಸಿ ನಾವು ಬೆಳಗ್ಗೆ ಆಗಿದೆ ಸಾಯಂಕಾಲ ಆದರೆ ಸಾಕು ಅಂತೇಳಿ ನಮ್ಮ ಆ ರೀತಿಯ ಒಂದು ಭಾವನೆ, ಆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದಕ್ಕಾಗಿ ಏನಾದರೂ ಒಂದು ಸೋಷಲ್ ಆ್ಯಕ್ಟಿವಿಟಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ದೇವರು ನಮ್ಮ ಇದನ್ನು ಈ ಕೆಲಸದನ್ನು ಮೆಚ್ಚಲಿ ಅಂತೇಳಿ ಜಾಸ್ತಿ ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ತುಂಬ ಬ್ಯುಸಿ ಇದ್ದ ಜನ, ಅವರೀಗ ಅರ್ಜೆಂಟಲ್ಲಿ ಬಂದಿದ್ದಾರೆ ನಾವು ಕರೆದೋದಕ್ಕೆ. ಭಾರಿ ಪ್ರೀತಿ ಇಟ್ಟು, ಮತ್ತು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕಾರಣ ಪೇಷಂಟನ್ನು ಯಾರನ್ನು ನಮಗೆ ಭೇಟಿಯಾಗಲಿಕ್ಕೆ ಆಗ್ತಾ ಇಲ್ಲ. ದೇವರು ನಮ್ಮ ಎಲ್ಲ
ಈ ಕೆಲಸವನ್ನು ಮೆಚ್ಚಲಿ ಅಂತೇಳಿ ಪ್ರಾರ್ಥನೆ ಮಾಡುವ. ಮತ್ತು ಅದೇ ರೀತಿ ಈ ಕೊರೋನಾ ಮಹಾಮಾರಿ ರೋಗ ಇಡೀ ನಮ್ಮ ದೇಶದಿಂದ ಬಿಟ್ಟು ಹೋಗಲಿ ಅಂತೇಳಿ ದೇವರ ಹತ್ರ ಪ್ರತ್ಯೇಕವಾಗಿ ನಾವೆಲ್ಲರೂ ದೇವರ ಹತ್ರ ಬೇಡಿಕೊಳ್ಳುವ. ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ವಿದ್ಯುಕ್ತವಾಗಿ ನಮ್ಮ ಆಹಾರ ವಿತರಣೆ ಕಾರ್ಯಕ್ರಮವನ್ನು ಅವರ ಹಸ್ತದಿಂದಲೇ ಮಾಡಿಸಲಿಕ್ಕಿದ್ದೇವೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಂಸ್ಥೆಯ ಈ ಪಶ್ಚಿಮ ಲೈಬ್ರರಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ರೋಹಿತ್ ಅವರಿದ್ದಾರೆ, ಅವರನ್ನು ಮಾತಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳು, ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಿಮಗೆಲ್ರಿಗೂ ಈದ್ ಹಬ್ಬದ ಶುಭಾಶಯಗಳು. ಇದು ಯಾವುದೇ ಈಗ ನಾವು ಹೇಳ್ತೀವಿ ಹಬ್ಬ ಅಂತ ಹೇಳುವಾಗ ಪ್ರತಿ ಸಾರಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಒಳ್ಳೆಯ ಒಂದು ಹೆಸರು ಕೊಟ್ಟಿದ್ದಾರೆ. ಆ ಒಂದು ಸಹಾಯ ಮಾಡುವಂಥ ಮನೋಭಾವ ಯಾವಾಗಲೂ ಆ ಮನೋಭಾವ ಇಟ್ಕೊಂಡ ಯೂತ್ ಆ ಜೊತೆಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಪ್ರತಿ ಹಬ್ಬಕ್ಕೆ ಅವರಲ್ಲಿ ಬರುವಂಥದ್ದು ನಮ್ಮ ರೆಸಿಡೆನ್ಸ್ ಯಾರಿದ್ದಾರೆ ಅವರಿಗೋಸ್ಕರ ಏನೋ ಆಹಾರವನ್ನು ಅವರಿಗೆ ಉಣಬಡಿಸುವಂಥದ್ದು, ಪ್ರೀತಿಯಿಂದ ಅವರಿಗೆ ಭೋಜನ ವ್ಯವಸ್ಥೆ ಮಾಡುವಂಥದ್ದು ಇದು ನಿಯಮಿತವಾಗಿ ಅವರು ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ನಮ್ಮ ಜೊತೆ ಹೊಸದಾಗಿ ಅಂದರೆ ಪೊಲೀಸ್ ಅಧಿಕಾರಿಯೊಬ್ಬರು ನಮ್ಮ ಜೊತೆ ಪ್ರಥಮ ಬಾರಿ ಹೊಸದಾಗಿ ಅವರು ಇಲ್ಲಿ ಉಳಾಲಕ್ಕೆ ಬಂದದ್ದು. ಪ್ರಥಮವಾಗಿ ಅವರು ಈ ಸಂಸ್ಥೆಗೆ ಬಂದಿದ್ದೀರಿ ಸರ್, ನಿಮಗೆ ತುಂಬ ಹೃದಯದ ಸ್ವಾಗತ. ಖಂಡಿತ ರಾಜಿಕ್ ಅವರು ಮುಖ್ಯವಾಗಿ ಅವರು ಹೇಳಿದಷ್ಟೇ, ನಾನು ಇಲ್ಲಿಂದ ಏನು ಇವರು SI ಅನ್ನು ನಾನು ಇಲ್ಲಿ ಕರ್ಕೊಂಡು ಬರ್ತೇನೆ, ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಇಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು. ಖಂಡಿತ ನಮಗೆಲ್ಲ ತುಂಬ ಖುಷಿ. ಒಂದು ಏರಿಯಾದಲ್ಲಿ ನಮಗೆ ಪ್ರತಿಯೊಬ್ಬರಿಗೆ ಒಂದು ಸಂಸ್ಥೆಯ ಬಗ್ಗೆ ಪರಿಚಯ ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಮತ್ತು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇವತ್ತು ನೋಡಿ ಯಾವ ರೀತಿಯ ಒಂದು ಕೆಲಸ ಮಾಡ್ತಾ ಇದೆ ಅಂದರೆ, ಈಗ ನಾವು ಕೆಲವೊಮ್ಮೆ ನಾವು ನೋಡ್ತೀವಿ ಬರೀ ಹೆಸರಿಗೆ ಕೆಲಸ ಮಾಡುವಂಥದ್ದಲ್ಲ. ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ರಾಜಿಕ್ ಅವರಿದ್ದಾರೆ, ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಮುಗಿಲಿಕ್ಕಿಲ್ಲ. ಯಾಕೆಂದರೆ ಈವನ್ ಕೋವಿಡ್ ಸಂದರ್ಭದಲ್ಲಿ ನನಗೇನೆ ಏನು ತುಂಬ ನಾನು ಅನಾರೋಗ್ಯಕ್ಕೆ ತುತ್ತಾಗಿದ್ದೆ. ಆವಾಗ ಏನೋ ನಾನು ಇದು ಅಂತ್ಯಕಾಲ ಎನ್ನುವ ರೀತಿಯಲ್ಲಿ ಅಷ್ಟು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗ ನಮಗೆ ಎದುರು ಬಂದವರೇ ಏನು ರಾಜಿಕ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆವಾಗ ನನಗೆ ಬಂದು ಹಾಸ್ಪಿಟಲಿಂದ ಶಿಫ್ಟ್ ಮಾಡಲಿಕ್ಕೆಲ್ಲ ಮತ್ತೆ ಅಲ್ಲಿ ಮಾತಾಡಬೇಕಾದ್ರೂ ಕೂಡ ತುಂಬ ಆ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಹಾಸ್ಪಿಟಲಲ್ಲಿದ್ದರೆ ಅಲ್ಲಿಂದ ಕೋವಿಡ್ ಪೇಷಂಟನ್ನು ಶಿಫ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ ಗೊತ್ತಾದದ್ದು ಅಲ್ಲಿ ಹೋದ್ಮೇಲೆ. ಹಾಗಿರುವಾಗ ಅಂಥ ಸಂದರ್ಭದಲ್ಲಿ ಅವರು ಏನೋ ಕಾಯಿಲೆ ತಮಗೆ ಹರಡ್ತದೆ ಎನ್ನುವಂಥದ್ದು ಆ ಒಂದು ಭಯ ಕೂಡ ಇರಲಿಲ್ಲ. ಅವರು ಯಾವುದನ್ನು ಲೆಕ್ಕಿಸದೆ ಅದೆಲ್ಲ ಅವರು ಬಂದು ಎಲ್ಲ ಕೆಲಸವನ್ನು ಮಾಡಿ ಅವರೊಂದು ಪ್ರಾಣ ಉಳಿಸುವಂತಹ ಒಂದು ಕೆಲಸ ಅವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ ರಾಜಿಕ್ ಅವರೇ. ಅದೇ ಸಂದರ್ಭದಲ್ಲಿ ಅವರು ಇವರನ್ನು ಕೂಡ ಯುವಕಿ ಖಾದರ್ ಅವರನ್ನು ಕೂಡ ಅಲ್ಲಿಗೆ ಅವರು ಕರೆತಂದಿದ್ರು. ಅವರ ಜೊತೆಯಲ್ಲಿ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಖಂಡಿತ ಇಲ್ಲಿ ನಾನು ಪಕ್ಷದ ವಿಚಾರ ಮಾತಾಡೋದಲ್ಲ, ಇದು ವೈಯಕ್ತಿಕವಾಗಿ ನಾನು ಹೇಳೋದು ನಮಗೆ ಯಾವ ರೀತಿ ಒಂದು ಸಹಾಯ ಮಾಡಿದ್ದಾರೆ ಅಂತ ಹೇಳಿ. ಹಾಗೆಯೇ ಈ ಹಬ್ಬ ಎಲ್ಲಿ ಸೌಹಾರ್ದತೆ ನಾವು ಹೇಳುವಂಥದ್ದು ಇದೇ ಮುಖ್ಯ. ಇವತ್ತು ನಾವು ನೋಡ್ತೇವೆ ಏನು ಅಂದರೆ ಒಂದೊಂದು ಧರ್ಮದವರು ಪರಸ್ಪರ ಮುಖ ಏನು ಹೇಳ್ತೀವಿ ತದ್ವಿರುದ್ಧವಾಗಿ ಮುಖ ಮಾಡಿಕೊಂಡು ಇರುವುದಕ್ಕಿಂತ ಸ್ನೇಹ ಜೀವಿಯಾಗಿ ಪರಸ್ಪರ ಒಟ್ಟುಗೂಡಿ ನಾವು ಬದುಕುವುದರಲ್ಲಿ ಅರ್ಥ ಇದೆ. ಖಂಡಿತ ಇಂಥ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಿಕ್ಕೆ ನಾನು ಖುಷಿ ಪಡ್ತೇನೆ. ನಾವೆಲ್ಲರೂ ಅನ್ಯೋನ್ಯತೆಯಿಂದ ಸಹೋದರತೆಯಿಂದ ನಾವು ಬದುಕುವ ಒಂದು ಪ್ರಯತ್ನ ಮಾಡುವ, ಇದೇ ರೀತಿಯ ಒಂದು ಸೌಹಾರ್ದತೆ ಮುಂದುವರಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಬಕ್ರೀದ್ ಹಬ್ಬದ ಶುಭಾಶಯ ಹೇಳುತ್ತಾ, ಬಕ್ರೀದ್ ಎಂದರೆ ಬಲಿದಾನಗಳ ಹಬ್ಬ. ಸೊ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು ಇವತ್ತು ಸರಿಯಾಗಿ ನಾವು ಬಕ್ರೀದ್ ಹಬ್ಬವನ್ನು ಆಚರಿಸ್ತಿದ್ದೇವೆ. ಯಾಕೆಂತೇಳಿ ಇಲ್ಲಿಯೂ ಪೇಷಂಟ್ಸ್ಗಳನ್ನು ನೋಡಿದಾಗ ಸ್ಪೆಷಲಿಯಾಗಿ ನಾನು ರೋಹಿತ್ ಶಾರಿಗೆ ಧನ್ಯವಾದವನ್ನು ಹೇಳ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ ನಾವು ಈಗ ಸ್ಪೆಷಲಿ ಭಾರತದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಆದರೆ ಅದು ಜಾತಿಗೆ ಜಾಸ್ತಿ ಸೀಮಿತವಾಗಿರ್ತದೆ. ಜಾತಿಗಳನ್ನು ಮೀರಿದ ಮಾನವೀಯತೆ ಅದು ಇಲ್ಲಿ ಬಂದರೆ ನಮಗೆ ಕಾಣಿಸುತ್ತದೆ. ಯಾವ ಹಬ್ಬ ಬಂದರೂ ನನ್ನ ಒಂದೇ ರಿಕ್ವೆಸ್ಟ್ ಎಲ್ಲರಿಗೂ, ಎಲ್ಲ ಜಾತಿಯವರೊಟ್ಟಿಗೂ ಯಾವ ಹಬ್ಬ ಆದರೂ ಅದು ಬಕ್ರೀದ್ ಆಗಲಿ, ದೀಪಾವಳಿ ಆಗಲಿ, ಕ್ರಿಸ್ಮಸ್ ಆಗಲಿ, ಅದು ಭಾರತೀಯ ಹಬ್ಬವಾಗಿ ಈ ರೀತಿ ಆಚರಣೆ ಆಗಬೇಕಂತ ನಂದು ಆಸೆ. ಅದನ್ನು ಇಲ್ಲಿಗ ತೋರಿಸಿಕೊಟ್ಟಿದ್ದಾರೆ. ಅದು ರಾಜಿಕ್ ಬಾಯಿಗೂ ರೋಹಿತ್ ಅವರಿಗೂ ಧನ್ಯವಾದ ಹೇಳುತ್ತಾ
ಆಲ್ರೆಡಿ ಲಂಚ್ ಟೈಮ್ ಆದ ಕಾರಣ ಹೆಚ್ಚು ಮಾತನ್ನು ಆಡಲು ಬಯಸುವುದಿಲ್ಲ ನಾನು. ಓಕೆ, ಧನ್ಯವಾದ. ಈ ಸಂದರ್ಭದಲ್ಲಿ ನಾವೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಉಳ್ಳಾಲ ಪ್ರದೇಶದಲ್ಲಿ ಜನರು ಪೊಲೀಸ್ ಅಂದರೆ ಕಾಕಿ ಹಾಕಿದವರನ್ನು ತುಂಬ ದೂರದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಂಥ ಸಂದರ್ಭ. ಕೋವಿಡ್ ಬಂದ ಮೇಲೆ ಇವತ್ತು 6 ಫೀಟ್ ಡಿಸ್ಟೆನ್ಸ್ ಇದೆ, ಅದು ಬೇರೆ ವಿಚಾರ. ಆದರೆ ಇವತ್ತು ನಮಗೆಲ್ಲರಿಗೊಂದು ಸಂತೋಷ ಏನು ಅಂತಂದರೆ, ಒಬ್ಬ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ವೃತ್ತ ನಿರೀಕ್ಷಕರಾಗಿ ನಮ್ಮ ಜೊತೆ ಇರುವಂಥ ಸಂದೀಪ್ ಸರ್ ಅವರು ಮಾಡಿದಂತಹ ಸೇವೆಗಳು ಅಪಾರ. ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಲಾಕ್ಡೌನ್ನಲ್ಲಿ ಮನೆಯಲ್ಲಿದ್ದಾಗ ಎಲ್ಲ ಮನೆಗಳಿಗೆ, ಅದು ಜಾತಿ ಧರ್ಮ ಭೇದ ಇಲ್ಲದೆ ಊಟವನ್ನು ಅಥವಾ ರೇಷನ್ ಕಿಟ್ಟನ್ನು ಏನು ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಒಬ್ಬ ವ್ಯಕ್ತಿ. ಸೊ ಅಂಥವರನ್ನು ನಾವು ಈ ಕಾರ್ಯಕ್ರಮಕ್ಕೆ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತಂದರೆ ನಮಗೆ ಒಂದು ಮಾದರಿಯವರು, ಅದೇ ರೀತಿ ಊರಿಗೂ ಕೂಡ ಅವರು ಒಬ್ಬ ಮಾದರಿ ಪುರುಷ. ಸೊ ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲರೂ, ಈ ದಿವಸ ರಾಜಿಕ್ ಅವರು ನನಗೆ ಫೋನ್ ಮಾಡಿ ಕರೆದಾಗ ಏನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಪುಣ್ಯದ ಕೆಲಸ. ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಎಷ್ಟೇ ಬಿಡುವಿಲ್ಲದ ಕೆಲಸದಲ್ಲಿ ಇದ್ರೂ ಸಹಿತ ನಾನು ಹೇಳಿದೆ, 10 ನಿಮಿಷ ನಾನು ಟೈಮ್ ಮಾಡ್ಕೊಂಡು ಹೇಗಾದರೂ ಬರ್ತೀನಿ. ನಮ್ಮ DCP ಅವರೆಲ್ಲರೂ ಕೂಡ ಇದ್ದಾರೆ, ರೌಂಡ್ಸಲ್ಲಿದ್ದಾರೆ. ಆದರೂ ಕೂಡ ನಾನು ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಎಷ್ಟೋ ಕಾರ್ಯಗಳು ನಡೀತಾ ಇರ್ತದೆ. ಕೆಲವೊಂದು ಪುಣ್ಯದ ಕೆಲಸಗಳಿಗೆ ನಾವು ಎಷ್ಟೇ ಒತ್ತಡ ಇದ್ರೂ ಸಹಿತ ನಾವು ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಈ ದಿವಸ ಏನು ಮುಸಲ್ಮಾನರು ಜಗತ್ತಿನಾದ್ಯಂತ ಏನು ಬಕ್ರೀದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಬ್ಬದ ತಾತ್ಪರ್ಯನೇ ಹೇಳ್ತದೆ, ಅದು ಒಂದು ಬಲಿದಾನಗಳ ಹಬ್ಬ. ಹಂಚಿ ತಿನ್ನೋದು ಅದರ ತಾತ್ಪರ್ಯ. ಎಷ್ಟೋ ಜನಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದಾಗೆ ಒಂದು ಕಡೆ ತುಂಬ ಅತಿಯಾದ ಊಟ ಅಥವಾ ಮತ್ತೊಂದು ಶ್ರೀಮಂತಿಕೆ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಏನು ಇಲ್ಲದೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಂಬ್ಯಾಲೆನ್ಸ್ ಇದೆ. ಹಾಗೆ ಯಾವಾಗ ಸಾರ್ಥಕ ಆಗ್ತದೆ ಅಂದರೆ ನಮ್ಮ ದುಡಿಮೆ ಆಗಲಿ, ನಮ್ಮ ಶ್ರಮ ಆಗಲಿ, ನಾವು ಯಾವಾಗ ಸಮಾಜದಲ್ಲಿ ಊಟ ಇಲ್ಲ, ಬಟ್ಟೆ ಇಲ್ಲ, ಅವ್ರಿಗೆ ನಾವೇನಾದರೂ ಕೊಟ್ಟಾಗ ನಮ್ಮ ದುಡಿಮೆಯಲ್ಲೇ ಸಾರ್ಥಕ ಆದಾಗ ಒಂದು ಪರ್ಸೆಂಟೇಜ್, ಅಷ್ಟು ಅಂತಲ್ಲ, ನಮ್ಮದು ಒಂದು ದುಡಿಮೆಯಲ್ಲೇ ಒಂದಿಷ್ಟು ಪರ್ಸೆಂಟೇಜ್ ನಾವು ಅದಕ್ಕೆ ಕೊಡಬೇಕು. ಯಾಕಂದರೆ ಈ ಬ್ಯಾಲೆನ್ಸ್ನಲ್ಲಿ ಇರ್ತಕ್ಕಂಥದ್ದು ಇರಬೇಕು. ನಾವು ನೋಡಿದಾಗ ಎಷ್ಟೋ ಜನ ಶ್ರೀಮಂತಿಕೆಯಲ್ಲಿ ತಟ್ಟೆ ತುಂಬ ಊಟ ಮಾಡ್ತಾ ಇರ್ತಾರೆ, ಇನ್ನೊಬ್ಬರಿಗೆ ಊಟ ಇಲ್ಲಿ ಹಚ್ಕೊಂಡು ಸಾಯ್ತಾ ಇರ್ತಾರೆ. ಅಂಥ ಹಬ್ಬ ಹಂಚ್ಕೊಳ್ಳೋದಿಲ್ಲ. ಹಬ್ಬ ಅಂತ ನಾವೆಲ್ಲರೂ ಸೇರಿ ಹಂಚಿ ಆ ವಿಚಾರದಲ್ಲಿ ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅವರು ನಾವು ನಮ್ಮ ಮನೆ ಅಂತ ಅಷ್ಟೇ ಸೀಮಿತವಾಗದೆ ಸಮಾಜಕ್ಕೆ ನಾವು ಬಂದಿದ್ದೇವೆ, ಸಮಾಜಕ್ಕೆ ನಾವೇನಾದ್ರು ಕೊಡುಗೆ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮತ್ತೊಮ್ಮೆ ಮತ್ತು ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಮತ್ತು ಎಲ್ಲ ಯುವಕರು ಇಂಥ ಸಂಸ್ಥೆಗಳಿಗೆ ಸೇರಿ ತಾವು ಆಯಿತು, ತಮ್ಮ ಮನೆ ಆಯಿತು, ತಮ್ಮ ಇಷ್ಟ ಆಯಿತು ಅಷ್ಟೇ ನೋಡ್ಕೊಳ್ಳದೆ ಸಮಾಜದ ಹಿತ ಕಾಪಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಬೇಕು. ಇಂಥ ಒಂದು ಉತ್ತಮವಾದ ಕೆಲಸ ಹಮ್ಮಿಕೊಳ್ಳೋದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರ್ತದೆ ಅಂತ ಮತ್ತೊಮ್ಮೆ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎರಡು ಮಾತ್ರ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಇವತ್ತು ಬಹಳ ಚೆನ್ನಾಗಿ ನೆರವೇರಿಸಿದ್ವಿ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದಂತಹ ಭಾಗವಹಿಸಿದಂಥ ಎಲ್ಲರನ್ನ ಅಭಿನಂದಿಸುವಂತಹ ಒಂದು ಸಂದರ್ಭ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ತಪ್ತ ಸಮಯದಲ್ಲಿ ನಾವು 12 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಜೊತೆ ಬಂದು ಸೇರಿದಂತಹ ಮೊದಲ ನಮ್ಮ ಅತಿಥಿಗಳು ಮಾಧ್ಯಮ ಮಿತ್ರರವರು. ಸೊ ನಮ್ಮ ಬೇರೆ ಬೇರೆ ಮಾಧ್ಯಮದಿಂದ ಬಂದಂತಹ ವಿಡಿಯೋಗ್ರಾಫರ್ಸ್ ಇದ್ದಾರೆ, ಫೋಟೋಗ್ರಾಫರ್ಸ್, ಅದೇ ರೀತಿ ವರದಿಗಾರರು ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ನೆಲೆಯಾಗಿ ಮತ್ತು ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೀನಿ.